ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ದಾಳಿ ಖಂಡಿಸಿ ಕಾರ್ಕಳ ಬಸ್ ನಿಲ್ದಾಣದ ಬಳಿ ಶನಿವಾರ ವಿಹಿಂಪ ಬಜರಂಗದಳ ಕಾರ್ಕಳ ಪ್ರಖಂಡದ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬಜರಂಗದಳ ಪ್ರಾಂತೀಯ ಸಂಚಾಲಕ ಸುನಿಲ್ ಕೆಆರ್, 1990ರ ನಂತರ ಕಾಶ್ಮೀರದಲ್ಲಿ ಹಿಂದೂಗಳ ಸರಣಿ ಹತ್ಯೆ ನಡೆಯುತ್ತಿದೆ. ಒಂದೆರಡು ವಾರದಲ್ಲಿ 8 ಹಿಂದೂ ಕಾಶ್ಮೀರ ಪಂಡಿತರ ಹತ್ಯೆಯಾಗಿದೆ. ಅಲ್ಲಿನ ಪಂಡಿತರು ಹಿಂದೂಗಳಿಗೆ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಒಗ್ಗೂಡಬೇಕು ಎಂದರು. ವಿಹಿಂಪ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್, ಕಾರ್ಯದರ್ಶಿ ಸುಧೀರ್ ನಿಟ್ಟೆ, ಬಜರಂಗದಳದ ಅವಿನಾಶ್ ಪ್ರಸಾದ್, ಶರತ್ ಉಪಸ್ಥಿತರಿದ್ದರು. ಒಬ್ಬ ಹಿಂದುವಿನ ಮೇಲೆ ದಾಳಿ, ಅದೇ ರೀತಿ ಸುಮಾರು 2 ದಿನದ ಹಿಂದೆ ಭಾರಿ ಮನಸ್ಸಿಗೆ ನೋವಾಗುತ್ತೆ. ನಾವೆಲ್ಲ ಹಿಂದೂ ಸಮಾಜ ಭಾರಿ ದೂರದಿಂದ ನೋಡ್ತಾ ಇದನ್ನ ಇದ್ದೇವೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶಗಳನ್ನು ಹಾಕುವಾಗ ಕಾಶ್ಮೀರದಲ್ಲಿರುವಂತಹ ಪಂಡಿತರ ಇವತ್ತು ಹತ್ಯೆಯಾಗಿದೆ. ಅವರಿಗೆ ವಿಶ್ವಾಸವನ್ನು ತುಂಬುವಂತಹ, ಅವರೊಟ್ಟಿಗೆ ನಾವು ಇದ್ದೇವೆ ಎನ್ನುವಂತಹ ಧೈರ್ಯವನ್ನು ತುಂಬುವಂತಹ ಕೆಲಸ ಇಡೀ ಹಿಂದೂ ಸಮಾಜ, ಇಡೀ ದೇಶದಲ್ಲಿರುವಂತಹ ಹಿಂದೂ ಸಮಾಜ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ವಿ. ಆದರೆ ಯಾವತ್ತೂ ಕೂಡ ಹಾಗೆ ಇಡೀ ಯಾವುದೇ ಹಿಂದೂ ಸಮಾಜದ ಮೇಲೆ ದಾಳಿಯಾದಾಗ ಒಂದಷ್ಟು ಬಜರಂಗದಳದ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಾತ್ರ ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಹಿಂದೂ ಸಮಾಜದ ತನಗೆ ನೋವಾದಾಗ ನಾವು ಅದರ ಬಗ್ಗೆ ಮಾತಾಡ್ತೇವೆ. ಎಲ್ಲಿದ್ದಾರೆ ಸಂಘಟನೆಗಳು ಅಂತ ಕೇಳುವಂಥ ಪ್ರಶ್ನೆಗಳನ್ನು ಮಾಡ್ತೇವೆ. ಆದರೆ ಇವತ್ತು ಭಾರಿ ನೋವಾಗುತ್ತೆ. ಕಾಶ್ಮೀರದಲ್ಲಿರುವಂಥ ಒಂದು ಕಾಲೇಜಿನ ಮೇಲೆ ಭಯೋತ್ಪಾದಕರು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಅಲ್ಲಿ ಎಲ್ಲರನ್ನ ಯಾವ ಸಿಬ್ಬಂದಿ ವರ್ಗದ ಸಾಲಾಗಿ ನಿಲ್ಲಿಸ್ತಾರೆ. ಸಾಲಾಗಿ ನಿಲ್ಲಿಸಿ ಅವರ ಐಡಿಯನ್ನು ಪಡೆದುಕೊಳ್ತಾರೆ. ಐಡಿಯನ್ನು ಪಡೆದುಕೊಂಡು ಅಲ್ಲಿ ಯಾರು ಹಿಂದೂಗಳಿದ್ದಾರೆ, ಯಾರು ಮುಸಲ್ಮಾನರಿದ್ದಾರೆ ಅವರನ್ನ ಪ್ರತ್ಯೇಕಿಸುತ್ತಾ ಹಿಂದೂ ಪ್ರಾಂಶುಪಾಲರಾದಂತಹ ದೀಪಕ್ ಎನ್ನುವರನ್ನ ಹತ್ಯೆ ಮಾಡ್ತಾರೆ. ಅಲ್ಲಿ ಉಪನ್ಯಾಸಕಿ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಅಂದ್ರೆ ಯಾವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ಅಟ್ಟಹಾಸ ಶುರು ಆಯಿತು, ಅವತ್ತಿನಿಂದ ಕಾಶ್ಮೀರದ ಒಳಗೆ ಭಯೋತ್ಪಾದಕ ಉಗ್ರ ನುಸುಳುಕೋರರು ಬರ್ತಾ ಇದ್ದಾರೆ. ಇನ್ನು ಬಜರಂಗದಳ ಪುತ್ತೂರಿನ ವತಿಯಿಂದವೂ ಪ್ರತಿಭಟನೆ ನಡೆದಿದ್ದು, ಜಿಲ್ಲಾ ವತಿಯಿಂದ ಪ್ರತಿಭಟನಾ ಸಭೆ ಶನಿವಾರ ಮಿನಿ ವಿಧಾನಸೌಧದ ಬಳಿ ಇರುವ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷ ಕೃಷ್ಣ ಪ್ರಸನ್ನ ಮಾತನಾಡಿ, ಭರತ ಭೂಮಿಯ ಭೂಸ್ವರ್ಗ ಎನಿಸಿರುವ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಮೇಲಾಗುತ್ತಿರುವ ದೌರ್ಜನ್ಯವನ್ನ ನಾವು ಖಂಡಿಸುತ್ತೇವೆ. ಕೇಂದ್ರ ಸರ್ಕಾರ ಆರ್ಟಿಕಲ್ 370ಯನ್ನು ಹಿಂತೆಗೆದ ನಂತರದಲ್ಲಿ ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದ್ದು, ಮೂಲ ನಿವಾಸಿಗಳಾದ ಕಾಶ್ಮೀರಿ ಪಂಡಿತರು ಪುನಃ ಕಾಶ್ಮೀರದಲ್ಲಿ ನೆಲೆಯೂರಲು ಸಿದ್ಧ ನಡೆಸುತ್ತಿದ್ದಂತೆ ಅವರನ್ನು ಮತ್ತೊಮ್ಮೆ ಓಡಿಸಲು ಉಗ್ರಗಾಮಿಗಳು ಹತ್ಯೆ ನಡೆಸುವ ಹೊಸ ತಂತ್ರಗಳನ್ನ ಮಾಡುತ್ತಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಕಾಶ್ಮೀರಿ ಪಂಡಿತರಿಗೆ ರಕ್ಷಣೆ ನೀಡುವುದರ ಮೂಲಕ ಅವರನ್ನು ಅಲ್ಲೇ ನೆಲೆಗೊಳ್ಳುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪಂಡಿತರು ದೆಹಲಿ ಮತ್ತಿತರ ಭಾಗಗಳಲ್ಲಿ ಉತ್ತರ ಭಾರತದಲ್ಲಿ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಕಾಶ್ಮೀರಿ ಪಂಡಿತರ ಮೂಲ ನೆಲೆಯೇ ಕಾಶ್ಮೀರ. ಅವರ ಸ್ವಂತ ನೆಲದಿಂದ, ಅವರ ಸ್ವಂತ ರಾಜ್ಯದಿಂದ, ಅವರ ಸ್ವಂತ ಊರುಗಳಿಂದ, ಮನೆಗಳಿಂದ ಅವರನ್ನು ಹೊಡೆದೋಡಿಸಿದಂತಹ ದುಷ್ಟ ಉಗ್ರಗಾಮಿಗಳು, ಮತಾಂಧ ಜಿಹಾದಿ ಮಾನಸಿಕತೆಯ ರಾಕ್ಷಸರೇನಿದ್ದಾರೆ, ಅವರು ನಿರಂತರವಾಗಿ ಕಾಶ್ಮೀರದಲ್ಲಿ ಅನಾಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಕಾಶ್ಮೀರ ಪಂಡಿತರಿಗೆ ನ್ಯಾಯವನ್ನು ಇನ್ನೂ ಕೂಡ ಒದಗಿಸಲಿಲ್ಲ. ಆದರೆ ಈಗ ಏನು ಬಂದು ನಮ್ಮ ದೇಶಭಕ್ತ ಸರ್ಕಾರ ಒಂದು ನಮ್ಮ ದೇಶವನ್ನು ಆಳ್ತಾ ಇದೆ. ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ. ಈ ಸರ್ಕಾರದವರು ಒಂದು ಅತ್ಯುತ್ತಮವಾದ, ಒಂದು ಶ್ಲಾಘನೀಯವಾದ ಕೆಲಸವನ್ನ ಇಡೀ ಪ್ರಪಂಚವೇ ಹೊಗಳಿದೆ ಅಂತ ಕೆಲಸವನ್ನ ಮಾಡಿದ್ದಾರೆ. ಕೂಡ ಹತಾಶೆಗೊಂಡಿದ್ದಾರೆ. ಅವರಿಗೆ ಭಯ ಇದೆ. ಈ 5 ಲಕ್ಷ ಕಾಶ್ಮೀರಿ ಹಿಂದೂಗಳು ಪುನಃ ಬಂದು ಕಣಿವೆಯಲ್ಲಿ ನೆಲೆಸಲಿಕ್ಕೆ ಶುರು ಮಾಡಿದ್ರೆ ಅವರ ಆಟ ಇನ್ನು ಮುಂದಕ್ಕೆ ನಡೆಯೋದಿಲ್ಲ ಅಂತ ಹೇಳೋ ಭಯ ಅವರಿಗಿದೆ. ಆದ್ರಿಂದ ಕಾಶ್ಮೀರಿ ಪಂಡಿತರು ಪುನಃ ಏನು ಬರ್ತಾ ಇದ್ದಾರೆ, ಅವ್ರನ್ನ ಹೆದರಿಸಲಿಕ್ಕೋಸ್ಕರ ಈಗ ಒಂದು 10-15 ದಿನಗಳ ಹಿಂದಿನಿಂದ ಒಂದು ಹೊಸ ತಂತ್ರವನ್ನ ಮಾಡಿದ್ದಾರೆ. ಕಾಶ್ಮೀರಿ ಪಂಡಿತರೇನು ಬರ್ತಾ ಇದ್ದಾರೆ ಕಾಶ್ಮೀರಕ್ಕೆ, ಅವ್ರನ್ನ ಕೊಂದ್ರೆ ಒಂದು 3-4 ಜನರನ್ನ ಕೊಂದು ಪಾಪ ಅಮಾಯಕರನ್ನೆಲ್ಲ ಕೊಂದುಬಿಟ್ರೆ ಇನ್ನು ಬರುವವರು ಕಮ್ಮಿ ಆಗ್ತಾರೆ, ಅವ್ರು ಪುನಃ ಬರಲಿಕ್ಕೆ ಹೆದರ್ತಾರೆ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಅವರು ಈ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಏನು, ನಾನೊಂದು ಉಲ್ಲೇಖ, ನಿರಂತರವಾಗಿ ಅಲ್ಲಿನ ಹಿಂದೂಗಳ ಹತ್ಯೆ ಆಗುವವರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಈ ಒಂದು ಘಟನೆಗಳನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ. ಹಾಗೆ ಪ್ರತಿಭಟನಾ ಸಭೆಯನ್ನು ನಡೆಸಲಿಕ್ಕೆ ನಾವು ಇವತ್ತು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರುವಂತಹವರು
ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರಾದಂಥ ಶ್ರೀ ಮುರಳೀಕೃಷ್ಣ ಸಂತಡ್ಕ ಅವರು, ಹಾಗೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ, ಹಾಗೆ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಸತೀಶ್ BS ಹಾಗೂ ಪ್ರಖಂಡ ಅಧ್ಯಕ್ಷರಾದಂಥ ಜನಾರ್ದನ್ ಬೆಟ್ಟ ಇವರೆಲ್ಲರನ್ನ ಒಂದೇ ಮಾತರಂ. ಬಂಧುಗಳೇ, ಇವತ್ತು ಈಗ ನಾವೊಂದು ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗವಾಹಿನಿ ಮೂಡುಬಿದ್ರೆ ಪ್ರಖಂಡದ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಇದೇ ವಿಷಯವಾಗಿ ಪ್ರತಿಭಟನೆ ನಡೆಯಿತು. ವಿಹಿಂಪ ಮಂಗಳೂರು ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದರು. ಕಾಶ್ಮೀರ ಪಂಡಿತರನ್ನು ಮರಳಿ ಕಾಶ್ಮೀರಕ್ಕೆ ಬರುವುದನ್ನು ತಡೆಯಲು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಇಂತಹ ಪೈಶಾಚಿಕ ಹತ್ಯೆಯನ್ನ ನಡೆಸಿ ಬೆದರಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿ ಹಿಂದೂಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಈ ಹತ್ಯಾ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಪ್ರತಿಭಟನೆಗೆ ಇವತ್ತು ಬಜರಂಗ ದಳ ಕರೆ ಕೊಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಪುತ್ತೂರು, ಕಾಸರಗೋಡು, ಕೊಡಗು ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಾಶ್ಮೀರದಲ್ಲಿ ಹಿಂದೂ ಪಂಡಿತರ ಸರಣಿ ಹತ್ಯೆಯನ್ನು ಖಂಡಿಸಿ ನಾವು ಕಾಶ್ಮೀರದ ಹಿಂದೂಗಳೊಟ್ಟಿಗೆ ನಾವು ಇದ್ದೇವೆ ಎಂಬಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆಗೆ ನಾವೆಲ್ಲರೂ ಸೇರಿದ್ದೀವಿ. ಬಂಧುಗಳೇ, ಕಾಶ್ಮೀರ ಭಾರತದೊಂದು ಅವಿಭಾಜ್ಯ ಅಂಗ. ಅದು ಕಳೆದ ಸಾಕಷ್ಟು ವರ್ಷಗಳಿಂದ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು, ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳು ಕಾಶ್ಮೀರವನ್ನು ಇಸ್ಲಾಮೀಕರಣ ಮಾಡಬೇಕು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕವಾಗಿ ಇಡಬೇಕು ಎಂಬ ಕಾರಣಕ್ಕೋಸ್ಕರ ನಿರಂತರವಾಗಿ ಭಯೋತ್ಪಾದನೆಯನ್ನು ಮಾಡಿಕೊಂಡು ಬರ್ತಾ